ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 18ನೇ ಅಧ್ಯಾಯ ಶ್ಲೋಕ 24. ಮಾಯೇನಂ ಮಾಯಾವಿನಂ ದೃಷ್ಟಂ ಮಾಯೇನಂ ಮಾಯಾವಿನಂ ದೃಪ್ತಂ ನಿರಂಕುಶಂ ಅಸತ್ ತಮಂ ಆಕ್ರೀಡಾ ಬಾಲವದ್ದೇವ ಯಥಾ ಆಶಿ ವಿಷಂ ಉತ್ತಿತಂ. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿವೇದನ್ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮನ್ ಮುಂದುವರಿಸಿದನು. ಪ್ರಿಯ ಪ್ರಭುವೆ, ಸದಾ ಕುತಂತ್ರದಲ್ಲಿ ನಿಪುಣನಾದ, ಸೊಕ್ಕಿನಿಂದ ಕೂಡಿದ, ಸ್ವಾವಲಂಬಿಯು, ಅತ್ಯಂತ ದುಷ್ಟನೂ ಆದ ಆ ಆವೇಶಭರಿತ ದಾನವನೊಂದಿಗೆ ಆಟವಾಡುವ ಅವಶ್ಯಕತೆ ಇಲ್ಲ. ಈಗ ಭಗವದ್ಗೀತೆಯ ಶ್ಲೋಕ 4ನೇ ಅಧ್ಯಾಯದು 8ನೇ ಶ್ಲೋಕ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ. ಈಗ ಭಗವಂತ ಬರುವಂತದ್ದು, ಹೆಚ್ಚಿನವರು ಹೇಳ್ತಾರೆ, ದಾನವರನ್ನು ಕೊಲ್ಲಿಕ್ಕೆ. ಸರ್, ದಾನವರನ್ನು ಕೊಲ್ಲುವಂಥದ್ದು ಭಗವಂತನ ಬಿಸ್ನೆಸ್ ಅಲ್ಲ. ಭಗವಂತನ ಬಿಸ್ನೆಸ್ ಅದಲ್ಲ ದಾನವರನ್ನು ಕೊಲ್ಲುವಂಥದ್ದು. ಯಾಕೆಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ಗೆ ಮತ್ತೆ ನಿತ್ಯಾನಂದ ಪ್ರಭುಗೆ ಆದೇಶ ಕೊಡ್ತಾರೆ. ಎಂತ ಆದೇಶ? ಯು ಪ್ರೀಚ್ ಇನ್ ಬೆಂಗಾಲ್, ಐ ವಿಲ್ ಬಿ ಇನ್ ಜಗನ್ನಾಥ್ ಪುರಿ. ನಾನು ಜಗನ್ನಾಥ್ ಪುರಿಯಲ್ಲಿ ಇರ್ತೇನೆ, ನೀವು ಬೆಂಗಾಲದಲ್ಲಿ ಪ್ರೀಚ್ ಮಾಡಿ. ಸೊ ಪ್ರೀಚ್ ಮಾಡ್ಲಿಕ್ಕೆ ಹೋಗ್ತಾರೆ ಇಬ್ಬರು ಕೂಡ, ಮಾಮೂಲಿ ಜನ ಅಲ್ಲ ಇಬ್ಬರು ಕೂಡ. ಹರಿದಾಸ್ ಠಾಕೂರ್ ಇಸ್ ನಾಮಾಚಾರ್ಯ, ನಿತ್ಯಾನಂದ ಪ್ರಭು ಇಸ್ ಬಲರಾಮ್. ನಿತ್ಯಾನಂದ ಪ್ರಭು ಬಲರಾಮ್. ಹೇಗಂದ್ರೆ ನೋಡಿ, ಇಲ್ಲಿ ಉಂಟು ಒಂದು ಭಜನ್, ನಿನ್ನ ನಾನು ಆಡಿದ್ದೇನೆ ಭಜನ್. ಹರಿ ಹರಿ ಫಲೆ, ಎಸ್ 74. ಎಸ್, ಎಲ್ಲಿ ಉಂಟು ಅದು? ಎಸ್. ವ್ರಜೇಂದ್ರ ನಂದನ ಜೈ ಸಚಿ ಸೂತ ಹೋಯ್ಲೋ ಸೇ ಬಲರಾಮ್ ಹೋಯ್ಲೋ ನಿತಾಯ್. ಬಲರಾಮ್ ಹೋಯ್ಲೋ ನಿತಾಯ್. ದೀನಾ ಹೀನಾ ಜತ ಚಿಲೋ ಹರಿ ನಾಮೆ ಉದ್ದಾರಿಲ್ ತಾರಾ ಸಾಕ್ಷಿ ಜಗಾಯಿ ಮದಾಯ್. ಜಗಾಯಿ ಮದಾಯನ್ನು ಉದ್ಧಾರ ಮಾಡಿದ್ದಾರೆ ನಿತ್ಯಾನಂದ ಪ್ರಭು. ಹಾಗೆ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ ಹೋಗುವಂತದ್ದು ಪ್ರೀಚಿಂಗ್ಗೆ. ಸೊ ಪ್ರೀಚಿಂಗ್ ಹೋಗುವಾಗ ನಿತ್ಯಾನಂದ ಪ್ರಭು ಡಿಸೈಡ್ ಮಾಡ್ತಾರೆ ಎಂತಂದ್ರೆ, ಆ ಟೈಮಲ್ಲಿ ಜಗೈ ಮತ್ತೆ ಮದೈ ದೇ ಆರ್ ದಿ ಲೋವೆಸ್ಟ್. ಆ ಟೈಮ್ ಆಕ್ಚುಲಿ ಜಗೈ ಮದೈ ಒರಿಜಿನಲಿ ದೇ ವರ್ ಬ್ರಾಹ್ಮಿನ್ಸ್, ಜಗದಾನಂದ ಪಂಡಿತ್ ಮತ್ತೆ ಮಾಧವಾನಂದ ಪಂಡಿತ್. ಬಿಕಾಸ್ ಆಫ್ ದೇರ್ ಅಸೋಸಿಯೇಷನ್, ಬ್ಯಾಡ್ ಅಸೋಸಿಯೇಷನ್, ಕೆಟ್ಟ ಸಂಘ, ಎಂತಾಯ್ತು, ಅವರು ಅಬಾಮಿನೇಬಲ್ ಆದ್ರು. ಹಾಗೆ ನಿತ್ಯಾನಂದ ಪ್ರಭು ತುಂಬಾ ಮರ್ಸಿ, ಕರುಣೆ, ಹಾಗೆ ಅವರಾಗ್ತದೆ, ಅವರನ್ನು ಉದ್ಧಾರ ಮಾಡುವಂತ ಆಗ್ತದೆ ಅವರಿಗೆ. ಹಾಗೆ ಹರಿನಾಮ ಉದ್ಧಾರಿಲೋ ತಾರಸಾಕ್ಷಿ ಜಗಾಯಿ ಮದಾಯಿ. ಹರಿನಾಮ ಉದ್ಧಾರ ಮಾಡಿದ್ರು ಯಾರನ್ನು? ಜಗಾಯಿ ಮತ್ತೆ ಮದಾಯ. ಹಾಗೆ ಉದ್ಧಾರ ಮಾಡ್ಲಿಕ್ಕೆ ಹೋಗುವಾಗ ಅವರು ಫಸ್ಟಿಗೆ ಅಟ್ಯಾಕ್ ಮಾಡ್ತಾರೆ, ಆಗ ಓಡ್ತಾರೆ. ನೆಕ್ಸ್ಟ್ ಎಂತಾಗ್ತದೆ, ಆ ಮಡಿಕೆಯಿಂದ ನಿತ್ಯಾನಂದ ಪ್ರಭುಗೆ ತಲೆಗೆ ಹೊಡಿತಾರೆ, ರಕ್ತ ಬರ್ತದೆ. ಆಗ ಚೇತನ್ ಮಹಾಪ್ರಭು ಅಲ್ಲಿಗೆ ಬರ್ತಾರೆ, ಇಮಿಡಿಯೇಟ್ ಸುದರ್ಶನ ತೆಗಿಲಿಕ್ಕೆ ಹೋಗ್ತಾರೆ. ನಿಮಗೆಲ್ಲರಿಗೂ ಗೊತ್ತು, ಜಗ ಮದ ಪಾಸ್ಟ್ ಟೈಮ್ಸ್. ಸುದರ್ಶನ ತೆಗಿಲಿಕ್ಕೆ ಹೋಗುವಾಗ ನೋಡಿ, ಈ ಪಾಯಿಂಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟೆಲ್ಲ ಕಥೆ ಹೇಳಿದೆ.
ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಪಾದಕ್ಕೆ ಅಡ್ಡ ಬೀಳ್ತಾರೆ. ಮಹಾಪ್ರಭು, ಈ ಯುಗದಲ್ಲಿ ನೀವು ಸುದರ್ಶನ ತೆಗಿಲಿಕ್ಕಿಲ್ಲ, ನೀವು ಮಹಾವದನಾಯ ಕೃಷ್ಣ ಪ್ರೇಮ ಪ್ರದಾಯದ ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಬಂದಿದ್ದೀರಿ, ಅಸ್ತ್ರವನ್ನು ಎತ್ತಲಿಕ್ಕಿಲ್ಲ, ನೀವು ಎತ್ತಲಿಕ್ಕಿಲ್ಲ. ಮತ್ತೆ ಅಲ್ಲಿ ಹೇಳ್ತಾರೆ ನಿತ್ಯಾನಂದ ಪ್ರಭು, ಕಲಿಯುಗದಲ್ಲಿ ಎಲ್ಲರೂ ಸತ್ತಿದ್ದಾರೆ ಅಂತ. ಹಾಗಾಗಿ ಕಲಿಯುಗದಲ್ಲಿ ಎಲ್ಲರೂ ರಾಕ್ಷಸರು, ಎಲ್ಲರೂ ಸತ್ತಿದ್ದಾರೆ. ಯಾಕೆಂದ್ರೆ ಯಾರದ್ದು ಕೂಡ ಕೃಷ್ಣ ಪ್ರಜ್ಞೆ ಇಲ್ಲ. ಆಲ್ರೆಡಿ ದೇ ಆರ್ ಡೆಡ್. ವಾಟ್ ಯು ಆರ್ ಗೋಯಿಂಗ್ ಟು ಕಿಲ್? ನೀವು ಎಂತವರನ್ನು ಕೊಲ್ಲುವಂಥದ್ದು? ಆಲ್ರೆಡಿ ದೇ ಆರ್ ಡೆಡ್. Bereft of Krishna consciousness. A person who is not having Krishna consciousness is a dead body. There is no life. Prabhupada ಹೇಳುವಂತ ಲೈಫ್ ಇಲ್ಲ ಅಂತ, ಪ್ರಾಣ ಇಲ್ಲ ಅಂತ. ಯಾರದು ಕೃಷ್ಣ ಪ್ರಜ್ಞೆ ಇಲ್ಲ, ಈಸ್ ಅ ಡೆಡ್ ಬಾಡಿ. ನಮ್ಗೆ ಭೌತಿಕವಾದಿಗಳಿಗೆ ಕಾಣ್ಬೋದು, ಯಸ್. ಆದ್ರೆ ಆಧ್ಯಾತ್ಮಿಕವಾದಿ when he sees is a dead body because there is no Krishna consciousness. ಹಾಗಾಗಿ ಈ ಪಾಯಿಂಟ್ ಹೇಳಲಿಕ್ಕೆ ನಾನು ಇಷ್ಟೆಲ್ಲ ಹೇಳಿದೆ. ಹಾಗಾಗಿ ಪರಿತ್ರಾಣ ಸಾಧುನ ವಿನಾಶಾಯ ದುಷ್ಕೃತ. ದುಷ್ಟರನ್ನು ಕೊಲ್ಲಿಗೆ ಬರುವ, ಯಾಕಂದ್ರೆ ಎಲ್ಲರೂ ದುಷ್ಟರು. ಯಾರನ್ನು ಕೊಲ್ಲುವಂತದ್ದು? ಯಾರನ್ನು ನಾವು ಚೂಸ್ ಮಾಡುವಂತ ಕೊಲ್ಲಿಗೆ? ಆಲ್ ಆರ್ ದುಸ್ಟಾರ್ಸ್. ಹಾಗೆ ಭಗವಂತ ದುಷ್ಟರನ್ನು ಕೊಲ್ಲಿಗೆ ಬರುವುದಲ್ಲ ಸರ್, ದಯವಿಟ್ಟು ದುಷ್ಟರನ್ನು ಕೊಲ್ಲಿಗೆ ಬರುವುದು. ಮತ್ತೆ ಎಂತ? He comes for the call of his pure devotee. ಶುದ್ಧ ಭಕ್ತರ ಕರೆಗೆ ಬರುವಂತದವ. ಓಡಿ ಓಡಿ ಬರ್ತಾನೆ ಭಗವಂತ. ಯಾರ ಕರೆಗೆ? ಶುದ್ಧ ಭಕ್ತರ, ಅನನ್ಯ ಭಕ್ತರ. ಅನನ್ಯ ಚಿಂತೆಯಂತೋ ಮಾಂ ಏ ಜನ ಬರಿ ಉಪಾಸದೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಂ. ಅನನ್ಯ ಚಿಂತೆ. ಯಾರು 24 hours ಚಿಂತೆ ಮಾಡ್ತಾರೆ, ಅವರಿಗೋಸ್ಕರ ಬರುವಂತದ್ದು. ನಾಟ್ ಫಾರ್ ದಿಸ್ ದುಸ್ಟಾರ್ಸ್. ಹೆಚ್ಚಿನ ಬರುವಂತದ್ದು. ಭಗವಂತ ಹೇಳಿದ್ದಾನೆ, ಪರಿತ್ರಾಣಾಯ ಸಾಧನ ವಿನಾಶಾಯ ದುಷ್ಟರ. ದುಷ್ಟರಿದ್ದಾರೆ, ಯಾಕೆ ಬರುವುದಿಲ್ಲ ಸರ್? ಈಗ ದುಷ್ಟರೇ ಇರುವಂತ, ಯಾರಂತ ಕೊಲ್ಲುವಂಥದ್ದು ಅಲ್ಲ. ಬರ್ತಾನೆ ಇದು ಭಾಗವತಮಲ್ಲಿ ಉಂಟು. ಕಲಿಯುಗದ ಎಂಡಿಗೆ ಕಲ್ಕಿ ಬರ್ತಾನೆ, ಎಂಡಿಗೆ ಬಂದು ವೈಟ್ ಹಾರ್ಸ್ ಅಲ್ಲಿ ಬರ್ತಾನೆ, ಎಲ್ಲರ ತಲೆ ಕಟ್ ಮಾಡುವಂಥದ್ದು. ಯಾರನ್ನು ನೋಡ್ಲಿಕ್ಕೆಲ್ಲ, ಅದು ಎಂಡಿಗೆ, ಈಗಲ್ಲ. ಕೆಲವರು ಎಂತಂದ್ರೆ ಈಗ ಬರ್ಬೇಕು. ಎಸ್, ಬರ್ಲಿ. ಎಂತ ನಿಮ್ದು ಎಂತ ಹೇಳುವಂಥದ್ದು, ಮನೆಯ ಸೆಕ್ಯೂರಿಟಿಯಾ ಭಗವಂತ? ಆ ರೀತಿ ಹೇಳಲಿಕ್ಕೆ ಕೆಲವರು ಆ ರೀತಿ ಹೇಳುವಂತ. ಎಸ್, ಬರ್ಲಿ. ಈಗ ಪುಸ್ತಕ ಮಾಡುವಾಗ ತುಂಬಾ ಯೂತ್ ಎಲ್ಲ, ಯಂಗ್ಸ್ಟರ್, ಈ ಕಲಿಯುವ ಸ್ಟೂಡೆಂಟ್ಸ್ ಎಲ್ಲ, ಅವ್ರು ಹೇಳುವಂತ, ಎಸ್ ಭಗವಂತ ಎಲ್ಲಿದ್ದಾನೆ, ಬರ್ಲಿ. ಎಂತ ಪ್ರಾಪರ್ ಹೇಳುವಂಥದ್ದು? ಡೂ ಯು ಹ್ಯಾವ್ ದ ಐಸ್ ಟು ಸಿ ಗಾಡ್? ಶೋ ಮಿ ಗಾಡ್. ಡೂ ಯು ಹ್ಯಾವ್ ದ ಐಸ್ ಟು ಸಿ ಗಾಡ್? ಇಲ್ಲ, ಕಣ್ಣಿಲ್ಲ ನೋಡ್ಲಿಕ್ಕೆ. ದೇವರು ಬರ್ಲಿ ಅಂತ ಎಂತ ಬರುವಂತ? ದೇವರು ಬಂದು ಕೂಡ ನಮಗೆ ಕಾಣ್ಲಿಕ್ಕೆ ಇಲ್ಲ. ಆಕ್ಚುಲಿ ದೇವರಿದ್ದಾರೆ, ಬಟ್ ವಿ ಕಾಂಟ್ ಸಿ. ಈಸ್ ಇನ್ ಇನ್ವಿಸಿಬಲ್ ಫಾರ್ಮ್. ಅಚಿಂತ್ಯ ವೇದ ತತ್ವ, ಸೈಮಲ್ಟೇನಿಯಸ್ ಒನ್ ಅಂಡ್ ಡಿಫರೆಂಟ್. ಇದ್ದಾನೆ, ಇಲ್ಲ. ಶುದ್ಧ ಭಕ್ತರಿಗಿದ್ದಾನೆ, ಯಾರು ಭಕ್ತಿಯಲ್ಲಿಲ್ಲ ಅವರಿಗೆ ಇಲ್ಲ. ಹಾಗಾಗಿ ದುಷ್ಟರನ್ನು ಕೊಲ್ಲುವಂಥದ್ದು ಭಗವಂತನ ಬಿಸ್ನೆಸ್ ಅಲ್ಲ ಸರ್. ಈಗ ಎಕ್ಸಾಂಪಲ್ ನಿಮ್ಗೆ ಕೊಡುವ, ಭೌತಿಕ ಎಕ್ಸಾಂಪಲ್. ಭೌತಿಕ ಎಕ್ಸಾಂಪಲ್. ಈಗ ಕಂಪನಿದು ಚೇರ್ಮನ್ ಇದ್ದಾರೆ, ಬಾಸ್, ಕಂಪನಿದು ಬಾಸ್. ಈಗ ಕಂಪನಿಯಲ್ಲಿ ಸಪೋಸ್ ಚೇರ್ಮನ್ ಇಸ್ ಸಿಟಿಂಗ್ ಇನ್ ಡೆಲ್ಲಿಯಲ್ಲಿ ಕೂತ್ಕೊಳ್ಳುವಂಥದ್ದು. ಮತ್ತೆ ಅವರ ಅಂಡರ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇದ್ದಾರೆ, ಮತ್ತೆ ಅವರ ಅಂಡರ್ ಬೇರೆ ನ್ಯಾಷನಲ್, ಸ್ಟೇಟ್ ಹೆಡ್, ಈ ರೀತಿಯೆಲ್ಲ ಇದ್ದಾರೆ. ಮತ್ತೆ ಅವರ ಅಂಡರ್ VP, ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಅವರ ಅಂಡರ್ ಝೋನಲ್ ಹೆಡ್ ಇದ್ದಾರೆ, ಅವರ ಅಂಡರ್ ಸ್ಟೇಟ್ ಹೆಡ್ ಇದ್ದಾರೆ, ಅವರ ಅಂಡರ್ ಕ್ಲಸ್ಟರ್ ಹೆಡ್ ಇದ್ದಾರೆ, ಅವರ ಅಂಡರ್ ಬ್ರಾಂಚ್ ಹೆಡ್ ಇದ್ದಾರೆ, ಈ ರೀತಿಯೆಲ್ಲ ಇದ್ದಾರೆ. ಈಗ ಸಪೋಸ್ ಬ್ರಾಂಚ್ ಅಲ್ಲಿ ಎಂತಾದ್ರೂ ಒಂದು ಗಫಲ ಆಗ್ತದೆ. ಪರ್ಸನ್ ಹೂ ಸಿಟ್ಸ್ ಇನ್ ಡೆಲ್ಲಿ, ಯಾರು ಚೇರ್ಮನ್, ಈ ವಿಲ್ ನಾಟ್ ಇಂಟರ್ಫಿಯರ್. ಅವರು ಇಲ್ಲಿ ಬಂದು ಇದನ್ನು ಮಾಡುವುದಿಲ್ಲ. ಇಲ್ಲಿ ಯಾರು ಹಬ್ಬ ಅಂದ್ರೆ ಕರ್ನಾಟಕ ಸ್ಟೇಟ್ ಹೆಡ್ ಅನ್ನು ಕರೀತಾರೆ, ಇಲ್ಲ ಕ್ಲಸ್ಟರ್ ಬ್ರಾಂಚ್ ಮ್ಯಾನೇಜರ್, ಅವ್ರಿಗೊಂದು ಸಾಲ್ವ್ ಮಾಡು ಅಂತ ಹೇಳ್ತಾರೆ. ಅವರು ಬರೋದಿಲ್ಲ. ಈಸ್ ಹ್ಯಾವಿಂಗ್ ಈಸ್ ಓನ್ ಬಿಸ್ನೆಸ್. ಸಣ್ಣ ವಿಷಯಕ್ಕೆ ಬರುವುದಿಲ್ಲ. ಸೊ ಅದೇ ರೀತಿ ಭಗವಂತ ದುಷ್ಟರನ್ನು ಕೊಲ್ಲಿಕ್ಕೆ ಬರುವುದಲ್ಲ.
ಅಗತ್ಯ ಕೂಡ ಇಲ್ಲ ಅವನಿಗೆ. ಅವನ ಅಂಡರ್ ಇರುವವರು ಮಾಡ್ತಾರೆ ಅದು. ಮೇನ್ ಆಗಿ ಬರುವಂತದ್ದು ಇಲ್ಲಿ ದೇವತೆಗಳ ಕರೆಗೆ ಬಂದದ್ದು. ಇದನ್ನು ನಾವು ತಿಳಿಬೇಕು. ಹಿರಣ್ಯಾಕ್ಷನನ್ನು ಕೊಲ್ಲಿಗೆ ಬಂದದ್ದು ವರ, ಸಾರಿ ಸರ್, ದೇವತೆಗಳ ಕರೆಗೆ ಬಂದದ್ದು. ಭೂಮಿ ಕಷ್ಟದಲ್ಲಿತ್ತು, ಹಾಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬಂದದ್ದು. ಇದನ್ನು ನಾವು ತಿಳಿಬೇಕು. ಪ್ರಿಯ ಪ್ರಭು ಸದಾ ಕುತೂಹಲ ನಿಪುಣನಾದ ಸೊಕ್ಕಿನಿಂದ ಕೂಡಿದ ಸ್ವಾಮಿ ಅತ್ಯಂತ ದುಷ್ಟನಾದ ಆವೇಶ ಭರಿತ ದಾನವನೊಂದಿಗೆ ಆಟವಾಡೋ ಅವಶ್ಯಕತೆ ಇಲ್ಲ ಅಂತ ನೋಡಿ ಬ್ರಹ್ಮ ಹೇಳುವಂತದ್ದು. ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ he comes. This is his mercy, compassion towards ಯಾರ ಮೇಲೆ? Towards devatas who will align with God. Yes. ಈಗ ನಾವು ಇದಕ್ಕೆ ಹೋಗುವ. ಭಾವಾರ್ಥ. ಸರ್ಪವೊಂದನ್ನು ಕೊಂದಾಗ ಯಾರೂ ಅಸಂತುಷ್ಟರಾಗುವುದಿಲ್ಲ. ಸರ್ಪವೊಂದರ ಬಾಲವನ್ನು ಹಿಡಿದು ಅವರೊಂದಿಗೆ ಸ್ವಲ್ಪ ಕಾಲ ಆಟವಾಡುತ್ತಿದ್ದ ಅನಂತರ ಅದನ್ನು ಕೊಲ್ಲುವುದು ಹಳ್ಳಿಯ ಹುಡುಗರಲ್ಲಿ ರೂಢಿಯಲ್ಲಿದೆ. ಹೇಗೆಂದ್ರೆ ನೋಡಿ, ಹೇಗೆಂದ್ರೆ ಒಮ್ಮೆ ದ್ರೌಪದಿ ಕೂಡ ಒಮ್ಮೆ ಮಾಯಪುರಲ್ಲಿರುವಾಗ ಆಗ ಗುರು ಮಹಾರಾಜ್ ಈ ಕಿಲ್ಡ್, ಯಾಕೆಂದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂತು. ಸೊ ಇಟ್ ಕ್ಯಾನ್ ಬಿ ಕಿಲ್ಡ್. ಅವರಲ್ಸ್ ನಮ್ಮನ್ನು ಕಿಲ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಕಿಲ್ಡ್. ಒಮ್ಮೆ ಶ್ರೀಲ ಭಕ್ತಿ ಸರಸ್ವತಿ ಠಾಕೂರ್ ಕೂಡ ಎಸ್ ಕಿಲ್ ದಟ್ ಅಂತ ಹೇಳಿದ್ದಾರೆ. ಸೊ ಮಾಡ್ಬೋದು, ಇಟ್ ಈಸ್ ಅಲೌಡ್. ಆದ್ರೆ ನಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬರುವಾಗ ಯು ಕ್ಯಾನ್ ಕಿಲ್, ಅವರಲ್ಸ್ ನಾವು ಸಾಯ್ತೇವೆ. ಸೊ ಇಟ್ ಈಸ್, ಅದು ಮಾಡ್ಬೋದು. ಹಾಗೆ ಇಲ್ಲೀಗ ಸರ್ಪ ಯಾಕೆ ಅನ್ನೆಸರಿ ಕೊಲ್ಲುವಂಥದ್ದು ಯಾರಾದ್ರೂ ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ. ಸರ್ಪ ಯಾಕೆ ಅನ್ನೆಸರಿ ಕೊಲ್ಲುವಂಥದ್ದು ಯಾರಿಗಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ. ಎಸ್ ಜೈಮುತಿ ರಾಧಾ ದೇವಿದಾಸ್. ಹರೇ ಕೃಷ್ಣ. ಎಸ್ ಜೈಮುತಿ ರಾಧಾ ದೇವಿದಾಸ್ ಹೇಳಿ. ಹರೇ ಕೃಷ್ಣ ಪ್ರಭು. ಅದು ವಿಷ ಜಂತು. ಅದನ್ನ ಏನು ತೊಂದರೆ ಕೊಡದೇ ಇದ್ರು ಅದು ಬೇರೆಯವ್ರಿಗೆ ತೊಂದರೆ ಕೊಡುತ್ತೆ. ಆದ್ರಿಂದ ಅದನ್ನ ಕೊಲ್ಲೋದಲ್ಲಿ ಪಾಪ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಯಾಕೆ ಅದು ಅನ್ನೆಸರಿ ಕೊಳ್ತದೆ? ಈಗ ಹಾವು ಯಾಕೆ ಅನ್ನೆಸರಿ ನಮ್ಗೆ ಚುಚ್ಚುವಂಥದ್ದು? ವೈ? ಅಂದ್ರೆ ಅದಕ್ಕೆ ಓಕೆ, ನಿಮ್ಗೆ ಪ್ರಶ್ನೆ ಅರ್ಥ ಆಗಲಿಲ್ಲ. ಓಕೆ, ಚಿಂತೆ ಇಲ್ಲ. ಎಸ್ ಹರೇ ಕೃಷ್ಣ ಹೇಳಿ ಜೈಮತಿ ಅವರೇ. ಹರೇ ಕೃಷ್ಣ. ಅದಕ್ಕೆ ಅದ್ರ ಜೀವದ ಮೇಲೆ ಭಯ ಆಗುತ್ತೆ. ನಾವ್ ಅದಕ್ಕೆ ತೊಂದರೆ ಕೊಡ್ಬೋದು ಅನ್ನೋ ಭಯದಿಂದ ಕಚ್ಚುತ್ತೆ. ಓಕೆ ಓಕೆ ಓಕೆ. ರಾಣಿ ಅವರೇ. ಹರೇ ಕೃಷ್ಣ. ರಾಣಿ. ಹರೇ ಕೃಷ್ಣ ಪ್ರಭು. ಆಕ್ಚುಲಿ ಅಂದ್ರೆ ಅದು ಸೇಮ್ ಇವಾಗ ಮಾತಾಜಿ ಹೇಳಿದ್ರಲ್ಲ, ಸೇಮ್ ಅದೇ ತರ ನಾವು ಅಂದ್ರೆ ನಮ್ದು ಅದ್ರ ಮೇಲೆ ಭಯ ಇರತ್ತೆ, ಅದಕ್ಕೂ ನಮ್ ಮೇಲೆ ಭಯ ಇರತ್ತೆ. ಮೈಟ್ ಬಿ ಅದು ನಮ್ಮನ್ನ ಕಚ್ಬಹುದು ಅನ್ನೋ ಒಂದು ಭಯದ ಮೇಲೆ ಅವನು ಸಾಯಿಸು. ಓಕೆ 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 ಓಕೆ. ಎಸ್ ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಹೇಳಿ. ಅದು ಪ್ರಭುಜಿ ಅದಕ್ಕೆ ಸ್ವಭಾವವೇ ಆತರ. ಅದು ಬೈ ನೇಚರ್, ಅದು ಬೈ ನೇಚರ್ ಸ್ವಭಾವತಃ ಸ್ವಲ್ಪ ಅದಕ್ಕೆ ಇದಿರುತ್ತೆ, ಅಸೂಯೆ ಮತ್ತು ಆಂಗರ್ ಇರುತ್ತೆ. ಎಸ್ ಅಸೂಯೆ. ಅಸೂಯೆ. ವೆರಿ ಗುಡ್ ವೆರಿ ಗುಡ್. ಇದು ಪಾಯಿಂಟ್ ಬೇಕು. ಎಸ್ ಓಕೆ. ನೋಡಿ ಪ್ರಭುಪಾದ ಇದರ ಬಗ್ಗೆ ಹೇಳಿದ್ದಾರೆ. ಎಸ್ ಈಗ ನಾನು ಇದರ ಬಗ್ಗೆ ಸ್ವಲ್ಪ ಹೇಳಿಕೆ ಬಯಸ್ತೇನೆ. ಎನ್ವಿಯಸ್ನೆಸ್, ಅಸೂಯೆ, ಇದು ಕ್ವಾಲಿಟಿ ಅಂತೆ. ಯಾವುದು? ಹಾವಿದು. ಪ್ರಭುಪಾದ ಹೇಳುವಂಥದ್ದು, ಈಗ ಹಾವಲ್ಲಿ ಅಸೂಯೆ ಉಂಟು. ಅದನ್ನು ಹಾವಾಡಿಗಾರ ಎಂತ ಮಾಡ್ತಾನೆ? ಪಿ ಬಿ ಮಿ ಬಿ ಮಿ 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 ಬಿ ಮಿ ಮಾಡ್ತಾನೆ. ಪಿ ಬಿ 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 ಬಿ. ಆ ಪಿಂಬಿಯಲ್ಲಿ ನಿಲ್ತದಂತೆ ಅದು. ಆದ್ರೆ ಮನುಷ್ಯನ ಅಸೂಯೆ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ತುಂಬಾ ಅಂದ್ರೆ ಒಬ್ಬ ನಮ್ಮಲ್ಲಿ ತುಂಬಾ ಜಾಸ್ತಿ ಉಂಟು. ಇದು ಯಾಕೆ ಬರುವಂತದ್ದು? ಯಾಕೆ ಅಸೂಯೆ ಬರುವಂತದ್ದು ಮನುಷ್ಯರಲ್ಲಿ ಜಾಸ್ತಿ? ಎಸ್ ಯಾರಿಗಾದ್ರು ಹೇಳ್ಬೋದಾ? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಓಕೆ, ಹ್ಯಾಂಡ್ ರೈಸ್ ಮಾಡಬೇಡಿ. ಎಸ್ ಹೇಳಿ. ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್ ಯಾಕೆ ಮನುಷ್ಯರಲ್ಲಿ ಅಸೂಯೆ ಜಾಸ್ತಿ ಬರುವಂತದ್ದು? ಯಾವ ಕಾರಣದಲ್ಲಿ ಬರುವಂತದ್ದು? ರಜೋಗುಣ ತಮೋಗುಣ. ರಜೋಗುಣ ತಮೋಗುಣ. ಎಸ್ ವೆರಿ ಗುಡ್. ಬೇರೆ
ಲೋಭ, ಕಾಮ ಲೋಭ. ಕಾಮಲೋಭ. ಎಸ್, ವೆರಿ ಗುಡ್, ವೆರಿ ಗುಡ್. ಮತ್ತೆ ಬೇರೆ ಕಾಮ ಇಚ್ಛೆ ಇದಾಗಿಲ್ಲ. ಹಾ, ಸ್ವಾರ್ಥ ಪ್ರಭು. ಸ್ವಾರ್ಥ. ಓಕೆ, ಬೇರೆ ನಾನೇ ಎಲ್ಲದ್ರಲ್ಲೂ ಗ್ರೇಟ್ ಅಂತ. ನಾನೇ ಎಲ್ಲ. ಓಕೆ, ಎಸ್, ಬೇರೆ ನಾನೇ ಒಡೆಯನ ಡಿಸೈರ್ಸ್, ಅಹಂಕಾರ. ಅಹಂಕಾರ. ಯಾವುದು? ಅಹಂಕಾರ. ಪ್ರಭುಜಿ ಡಿಸೈರ್ಸ್, ಹಾ? ಮೆಟೀರಿಯಲ್ ಗೆ ಅಟ್ಯಾಚ್ಡ್ ಆಗೋದ್ರಿಂದ. ಓಕೆ, ಭೌತಿಕ ಎಸ್. ಓಕೆ, ನೋಡಿ ಎಂತಂದ್ರೆ ಬಿಕಾಸ್ ಆಫ್ ಅವರ್ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖ. ನಮ್ಮ ಕೋರ್ ಆಫ್ ದಿ ಆರ್ಟ್ ಇದೊಂದು ಪ್ರಬಲ ಉಂಟು, ಹಾಗಾಗಿ ನಮ್ಗೆ ಅಸೂಯೆ ಬರುವಂಥದ್ದು. ಕೋರ್ ಆಫ್ ದಿ ಆರ್ಟ್. ಈಗ ನಿನ್ನೆದು ನಾನು ನನ್ನ ಶೆಡ್ಯೂಲ್ ಅನ್ನು ಹೇಳ್ತೇನೆ. ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ಲಿಕ್ಕೆ ಸಮಯ ಇಲ್ಲ, ಇಂದ್ರಿಯ ಸುಖ ಮಾಡ್ಲಿಕ್ಕೆ. 3 ಗಂಟೆಗೆ ಎದ್ದಿದ್ದೇನೆ, ಮತ್ತೆ 4:15 ಮಂಗಳಾರತಿ ಆದ್ಮೇಲೆ ಜಪ ಆದ್ಮೇಲೆ ನಿನ್ನೆ ಮಂಟಪ ಕ್ಲೀನ್ ಮಾಡಿದೆ. ಅದಾದ್ಮೇಲೆ ಗುರು ಪೂಜಾ, ಅದಾದ್ಮೇಲೆ ಕ್ಲಾಸ್ ಇತ್ತು ಬೆಳಿಗ್ಗೆ. ಕ್ಲಾಸ್ ಆದ ಮೇಲೆ ಪ್ರಸಾದ ನಾನು ಅಂತಂದ್ರೆ ಸರ್ವಿಸ್ ಮಾಡಿದೆ. ನಿನ್ನೆ ಅಪರೂಪ ನನಗೆ ಸಿಗುವಂಥದ್ದು, ಹಾಗೆ ನಿನ್ನೆ ಸರ್ವ್ ಮಾಡಿದೆ. ಎಲ್ಲರಿಗೂ ಸರ್ವ್ ಮಾಡಿದ ಮೇಲೆ ನಾನು ಪ್ರಸಾದ ತಗೊಂಡ ಮೇಲೆ ಮತ್ತೆಂತಾಯ್ತು, ಮತ್ತೆ ನಾನು ಹೆಡ್ ಶೇವ್ ಮಾಡ್ಲಿಕ್ಕೆ ಇತ್ತು, ಅದು ಮಾಡಿದೆ. ಅದಾದ್ಮೇಲೆ ವಾಪಸ್ ಟೆಂಪಲ್ಗೆ ಹೋದೆ, ಕ್ಲಾಸ್ ಇತ್ತು, ಮತ್ತೆ ಕೀರ್ತನ ಮಾಡಿದೆ. ಕೀರ್ತನದ ಪ್ರಸಾದ ಆಯಿತು, ಪ್ರಸಾದ ಸೇವನೆ ಮಾಡಿದೆ. ಪ್ರಸಾದ ಸೇವನೆ ಮಾಡಿದ ಮೇಲೆ 3 ಗಂಟೆಗೆ ಇಲ್ಲಿ ಬಂದು ಸಂಜೆ ನನಗೆ ಕ್ಲಾಸ್ ಇತ್ತು 5 ಗಂಟೆದು, ಅದಕ್ಕೆ ಪ್ರಿಪೇರ್ ಆದ 1 ಗಂಟೆ ಪ್ರಿಪೇರ್ ಆಗಿ 4 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 4:45ಗೆ ಅಲ್ಲಿ ರೀಚ್ ಆದೆ. ಪ್ರೋಗ್ರಾಮ್ ಮಾಡಿದೆ, 6:30 ಪ್ರೋಗ್ರಾಮ್ ಆಯಿತು. 7 ಗಂಟೆಗೆ ಬಂದೆ, 7:05 ಆಯಿತು. ಮತ್ತೆ ಒಂದು ಮೀಟಿಂಗ್ ಇತ್ತು, ನಾನು ಜನ್ಮಾಷ್ಟಮಿದು ಲೋಕಲ್ ಲೀಡರ್ಸ್, ಆ ಮೀಟಿಂಗ್ ಹೋದೆ. ಅರ್ಧ 40 ಮಿನಿಟ್ಸ್ ಅದರಲ್ಲೇ ಆಯಿತು. ಮತ್ತೆ ಮಿನಿಸ್ಟರ್, ಇಲ್ಲಿದು ಯಾರು ಸ್ಪೀಕರ್, ಅವರು ಮಿನಿಸ್ಟರ್ದು ಸೆಕ್ರೆಟರಿ ಫೋನ್ ಮಾಡಿದ್ರು. ನಾನು ಮೊನ್ನೆ ಅವರಿಗೆ ಫೋನ್ ಮಾಡಿದೆ, ಹಾಗಿದ್ದಾರೆ ಅಂತ. ಅಲ್ಲಿಗೆ ಹೋದೆ 8:00ವರೆಗೆ, ಅವ್ರು 9:00ವರೆಗೆ ಬಂದರು. ಅಲ್ಲಿ ಮೀಟಿಂಗ್ ಆಯಿತು. ನಾನು ಮತ್ತು ಪ್ರೆಸಿಡೆಂಟ್ 10 ಗಂಟೆಗೆ ಬಂದೆ. 10 ಅಲ್ಲಿಂದ ಹೊರಟೆ, 10:00ವರೆಗೆ ಬಂದೆ, ಮಲಗೆ. ಈಗ ಎಲ್ಲಿ ಉಂಟು ಸೆನ್ಸ್ ಗ್ರಾಟಿಫಿಕೇಶನ್ ಟೈಮ್? ಇಂದ್ರಿಯ ಸುಖಕ್ಕೆ ಇಲ್ಲವೇ ಇಲ್ಲ. ಬಿಸಿ, ಟೋಟಲಿ ಎಂಗೇಜ್. ಆಚೆ ಈಚೆ ಇದು ಮಾಡ್ಲಿಕ್ಕಿಲ್ಲ. ಸೊ when your heart is filled with Krishna consciousness, you will not be envious. ಅಸೂಯೆ ಬರುವುದಿಲ್ಲ. ಇಲ್ಲದೆ ಅಸೂಯೆ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಅದಕ್ಕೆ ಬರುವಂತದ್ದು ಕಾರಣ ಅಸೂಯೆ. ಈಗ ಯಾರು ನಮ್ಮಲ್ಲಿ ಅಸೂಯೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಉಂಟಪ್ಪ, ಕೋರ್ ಆಫ್ ದಿ ಹಾರ್ಟ್. ಅಸೂಯೆ ಹೋಗುವಂಥದ್ದು ಕೃಷ್ಣ ಸೇವೆಯಿಂದ ಮಾತ್ರ ಅದು ಹೋಗುವಂತ, ಇಲ್ಲದ ಬರ್ತದೆ ಅದು. ವಾಲಂಟರಿಲಿ ಯು ಶುಡ್ ಡಿಸೈಡ್, ಐ ವಿಲ್ ಸರ್ವ್ ಕೃಷ್ಣ. ಬೇರೆ ಯಾವ ನಮ್ಗೆ ಬೇಡ. ಅಂದ್ರೆ ಇಂದ್ರಿಯ ಸುಖಕ್ಕೆ ಸಮಯ ಸಿಗಬಾರ್ದು, ಆಸ್ಪದ ಕೊಡಬಾರ್ದು. ಹಾಗೆ ಪ್ರಭುಪಾದ ಹೇಳುವಂತದ್ದು, ಮನುಷ್ಯನ ಅಸೂಯೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಹಾವಿನ ಅಸೂಯೆ ನಿಲ್ಲಿಸಬಹುದಂತೆ. ಹಾವಾಡಿಗಾರ ಪಿಂ 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 ಮಾಡುವುದರಿಂದ ನಿಲ್ಬಹುದು, ಅದು ನಮ್ದಲ್ಲ. ತುಂಬಾ ಕಷ್ಟ. ಹಾಗಾಗಿ ಒಂದು ಮಾತ್ರ ಇರುವುದಲ್ಲ ನೋಡಿ. ಆಸ್ ಸೂನ್ ಆಸ್ ಯು ಡಿಸೈಡ್ ದಟ್, ಹೇಗೆಂದ್ರೆ ನೀವು ತೀರ್ಮಾನಕ್ಕೆ ಬರ್ತೀರಿ, ಎಸ್ ಇಂದ್ರಿಯ ಸುಖದಿಂದ ನನಗೆ ಸುಖ ಸಿಗುವುದಂತ, ಆಗ ಎಲ್ಲವೂ ಬರ್ತದೆ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ್ಯ, ಅಸೂಯೆ, ಹೊಟ್ಟೆಗೆ ಎಲ್ಲ ಬರ್ತದೆ. ಪ್ರಭುಪಾದ ಒಂದು ಇದರ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಎಲ್ಲ ಬರ್ತದೆ. ಅದಕ್ಕೆ ಹೇಳುವಂತದ್ದು ಇಂದ್ರಿಯ ಸುಖ ಬೇಡ, ಬೇಡ, ಬೇಡ. ಭಗವಂತನ ಸೇವೆ ಮಾಡಿ, ಆಗ ಬರುವುದಿಲ್ಲ. ಎಲ್ಲದು ಬರ್ತದೆ, ಬೈ ಡಿಫಾಲ್ಟ್ ಬರ್ತದೆ, ಅದು ಬರ್ತದೆ. ಹಾಗಾಗಿ ಆಸಕ್ತಿ ಎಲ್ಲಿರ್ಬೇಕು? ಭಗವಂತನ ಇಲ್ಲಿರ್ಬೇಕು. ಬೇರೆ ಕಡೆಯಲ್ಲಿ ಆಸಕ್ತಿ ಇಟ್ರೆ ಆಬ್ವಿಯಸ್ ಬಂದೇ ಬರ್ತದೆ, ಬಂದೇ ಬರ್ತದೆ. ಇದರಲ್ಲಿ ಇನ್ನೊಂದು ಮಾತಿಲ್ಲ. ಹೇಗೆ ಅಂದ್ರೆ, ಈ
12ನೇ ಅಧ್ಯಾಯದು ಸಾರಿ 13ನೇ ಅಧ್ಯಾಯದು 8ರಿಂದ 12 ಶ್ಲೋಕ. ಆ ಶ್ಲೋಕದಲ್ಲಿ ಎಂತ ಹೇಳುವಂತದ್ದು, ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವ. ಈಗ ಅಲ್ಲಿ ಬರುವಂತ ಯಾವುದು ಫಸ್ಟ್ ಇದು 5. ಇದು ಇದ್ರೆ ನೆಕ್ಸ್ಟ್ ನಮ್ಗೆ ಬೋನಫೈಡ್ ಗುರು ಸಿಗ್ತಾರಂತೆ. ಇದು 5 ಇದ್ರೆ. ಆದ್ರೆ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಸೆನ್ಸ್ ಗ್ರಾಟಿಫಿಕೇಶನ್ ಅಂಡ್ ಕೃಷ್ಣ ಕಾನ್ಶಿಯಸ್ನೆಸ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಐದರ್ ಇಫ್ ಯು ಆರ್ ಬಿಕಮಿಂಗ್ ಅಮಾನಿತ್ವಂ ಹಂಬಲ್, ದೆನ್ ಅಸೂಯೆ ವಿಲ್ ಗೋ. ಅಸೂಯೆ ಇರುವುದಿಲ್ಲ. ಪರ್ಸನ್ ಹೂ ಇಸ್ ಹಂಬಲ್, ದೇರ್ ವಿಲ್ ನೋ ಅಸೂಯೆ. ಈಗ ಈ ಕ್ವಾಲಿಟೀಸ್ ಇದ್ರೆ ಕಾಮ ಕ್ರೋಧ ಮದ ಮೋಹ ಮತ್ಸರ ಇರುವುದಿಲ್ಲ, ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಇದು 5 ಕ್ವಾಲಿಟಿ ಇದ್ರೆ ನಮ್ಗೆ ಆಚಾರ್ಯೋಪಸನಂ ಅಂದ್ರೆ ಟೇಕಿಂಗ್ ಇನಿಷಿಯೇಷನ್ ವಿತ್ ಬೋನಫೈಡ್ ಗುರು ಆಟೋಮೆಟಿಕ್ ಸಿಗ್ತದೆ. ಮತ್ತೆ ಆಗುವಂಥದ್ದು ಎಂತ ನೆಕ್ಸ್ಟ್ ಇದೆಲ್ಲ ಶೌಚಂ ಸ್ಥೈರ್ಯ ಇದೆಲ್ಲ ಮತ್ತೆ ಬೈ ಟೇಕಿಂಗ್ ಇನಿಷಿಯೇಷನ್ ಇದು ಕ್ವಾಲಿಟೀಸ್ ಬರ್ತದೆ. ಉಳಿದದೆಲ್ಲ ಎಲ್ಲ ಕ್ವಾಲಿಟೀಸ್ ಅದರಲ್ಲಿ ಬರುವಂತ ಎಂತ ಹೇಳುವಂತದ್ದು 4 ಶ್ಲೋಕ ಅದಕ್ಕೆ ರಿಲೇಟೆಡ್. ಹಾಗಾಗಿ ಕೃಷ್ಣ ಪ್ರಜ್ಞೆಯಿಂದ ನೋಡಿ ಎಷ್ಟು ಬೆನಿಫಿಟ್ ಉಂಟು, ನೋಡಿ ಎಷ್ಟು ಬೆನಿಫಿಟ್ ಉಂಟು. ಹಸುವೆ ಹೋಗ್ತದೆ. ಈಗ ಸ್ವಲ್ಪ ಸ್ವಲ್ಪ ಮಟ್ಟ ಇದ್ರೂ ಕೂಡ ಮ್ಯಾಟರ್ ಆಫ್ ಟೈಮ್ ಅದು ಕೂಡ ಹೋಗ್ತದೆ. ಆದ್ರೆ ಜನರಲ್ಲಿ ಇಂಟೆನ್ಸ್ ಡಿಸೈರ್ ಇರ್ತದೆ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್, ಮೆಟೀರಿಯಲ್ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖಕ್ಕೆ. ಹಾಗಾಗಿ ಈ ಅಸೂಯೆ ಬರುವಂತ ಎಂತಂದ್ರೆ, ಸಪೋಸ್ ಈಗ ನೋಡಿ ಮೇನ್ ಸ್ಟಾರ್ಟ್ ಆಗುವುದು ಎಲ್ಲಿ ಅಂದ್ರೆ, ನಾನಂದ್ರೆ ನಾನು, ಮತ್ತೆ ನೆಕ್ಸ್ಟ್ ನನ್ನದಂದ್ರೆ ನನ್ನ ಮಕ್ಕಳು, ನನ್ನ ಗಂಡ, ಇದರಿಂದ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ನನ್ನ ಮಗನಿಗೆ ಮಗಳಿಗೆ ಅಚೀವ್ ಮಾಡ್ಲಿಕ್ಕೆ ಆಗದಿದ್ರೆ ಇನ್ನೊಮ್ಮೆ ಅಲ್ಲಿ ಸ್ಟಾರ್ಟ್ ಆಗ್ತದೆ ಅಸೂಯೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅವರಿಗೆ ಆಗಿ ನನ್ಗೆ ಆಗ್ಲಿಲ್ಲ, ಕಂಪ್ಯಾರಿಸನ್. ಇಲ್ಲ ಎಂತಂದ್ರೆ ಭೌತಿಕ ಲೋಕ ಅಂದ್ರೆ ಕಂಪ್ಯಾರಿಸನ್ ಇಂದಲೇ ಆಗುವಂತದ್ದು. ಕಂಪ್ಯಾರಿಸನ್. ಹಾಗೆ ಮೊನ್ನೆ ನನಗೆ ಥರ್ಸ್ಡೇ ಅಲ್ಲ ವೆನಸ್ಡೇ ಗೊತ್ತಾದದು. ನಾನು ಒಬ್ಬರ ಹತ್ರ ಡೊನೇಷನ್ಗೆ ಹೋಗಿದ್ದೆ. ಈ ವಾಸ್ XMLA. ಹಾಗೆ ಒಂದು ಡಾಕ್ಟರ್, ನಾನು ಹೋಗ್ತೇನೆ, ಅವರ ತಂಗಿಯ ಮಗ ಸುಸೈಡ್ ಮಾಡಿದ್ರು. ಆದ್ರೆ ಅಲ್ಲಿ ಹೋಗುವಾಗ ಹೇಳಿದ್ರು ಲಿಫ್ಟ್ ಇಂದ ಬಿತ್ತದಂತ ಹೇಳಿದ್ರು. ಮತ್ತೆ ಇನ್ನೊಂದು ಕಡೆಗೆ ಹೋಗುವಾಗ ಗೊತ್ತಾಗ್ತದೆ ಇನ್ನೊಬ್ರು ಅವ್ರ ರಿಲೇಷನ್, ಅವ್ರು ಹೇಳಿದ್ರು ಸುಸೈಡ್ ಅಂತ. ಮತ್ತೆ ಸ್ಯಾಟರ್ಡೆ ಒಂದು ಕಡೆ ಹೋದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಎಲ್ಲ ಪಿಕ್ಚರ್. ಅವ್ರು ಇನ್ನೊಬ್ರು ರಿಲೇಟಿವ್ ಎಂತೆಲ್ಲ ಆಗಿದೆ, ಎಂತ ಎಕ್ಸ್ಪೆಕ್ಟೇಷನ್ ಮನೆಯವ್ರದ್ದು ಎಲ್ಲ ಹೇಳಿದ್ರು. ಹಾಗೆ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ವಿ ಗಿವ್ ಸೋ ಮಚ್ ಆಫ್ ಎಕ್ಸ್ಪೆಕ್ಟೇಷನ್. ಸ್ಕೂಲಿಗೆ ಕಳಿಸುವಾಗಲೇ ಸ್ಟಾರ್ಟ್ ಆಗ್ತದೆ ಎಕ್ಸ್ಪೆಕ್ಟೇಷನ್. ಹಾಗಾಗಿ ಮೆಟೀರಿಯಲ್ ಥಿಂಗ್ಸ್ ಅಲ್ಲಿ ಇದೆಲ್ಲ ಹೋಗುವುದಿಲ್ಲ ಸರ್. ಈಗ ನಮ್ಗೆ ನೀವು ಮೆಟೀರಿಯಲ್ ಥಿಂಗ್ಸ್ ಅಲ್ಲಿ ನಿಮ್ಗೆ ಅಬ್ಸಾರ್ಬ್ ಆಗ್ಬೇಕು, ಅಸೂಯೆ ಇರಬಾರ್ದು, ಆಗುದಿಲ್ಲ. ಇಟ್ ಕ್ಯಾನಾಟ್. ಇದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಅಂತ ಹೇಳಿಕೆ ಬರುವುದಿಲ್ಲ. ಹೇಗೆ ಅಂದ್ರೆ, ಈಗ ಕಾಲೇಜಲ್ಲಿ ಕಲಿಯುವಾಗ, ಈಗ ಸಪೋಸ್ ನಿಮ್ಮ ಮಗ ನಿಮ್ಮ ಮಗ ಸೆಕೆಂಡ್ ರ್ಯಾಂಕ್ ಬಂದ ಇಡೀ ಕಾಲೇಜಿಗೆ, ಅಸೂಯೆ ಬರ್ತದೆ. ಫಸ್ಟ್ ರ್ಯಾಂಕ್ ಬರ್ಬೇಕಿತ್ತು, ಇನ್ನೊಬ್ಬನ ಮೇಲೆ ಅಸೂಯೆ ಬರ್ತದೆ. ಅಂದ್ರೆ ಇದು ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ನನ್ನ ಮಗ ಫಸ್ಟ್ ಬರ್ಬೇಕಂತ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಅವನ ಮೇಲೆ ಅಸೂಯೆ ಬರ್ತದೆ. ಇದು ಮೆಟೀರಿಯಲ್ ಎಂತಂದ್ರೆ ಮೆಟೀರಿಯಲ್ ನೇಚರ್. ಭೌತಿಕದಲ್ಲಿ ಇದು ನೇಚರ್ ಉಂಟೇ ಉಂಟು. ಅದಕ್ಕೆ ಹೇಳುವಂತ ದೈವೇಶ ಗುಣಮಯಿ ಮಾಮ ದುರದಯ ಮಾಮೇವ ಪ್ರಪದಂತೆ ಮಾಯ
ಸರಂತಿತೆ ಅಂದ್ರೆ ಯಾರು ಈ ಭೌತಿಕ ಪ್ರಕೃತಿಯಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಅಂತ ಭಗವಂತ ಹೇಳುವಂಥದ್ದು. ಆದ್ರೆ ಯಾರು ನನ್ಗೆ ಟೋಟಲಿ ಸರೆಂಡರ್ ಆಗ್ತಾನೆ ಅವನಿಗೆ ಬರ್ಬೋದು. ಹಾಗಾಗಿ ಅಸೂಯೆ ಹೋಗ್ಬೇಕಿದ್ರೆ ಯು ಹ್ಯಾವ್ ಟು ಸರೆಂಡರ್ ಟು ಕೃಷ್ಣ. ದನ್ ಕೃಷ್ಣ ವಿಲ್ ರಿಮೂವ್. ಯಾಕೆಂದ್ರೆ ನಾನು ಹೇಳಿದಾಗೆ ಬೇರೆ ಕ್ವಾಲಿಟೀಸ್ ಬರ್ತದೆ. ವೆನ್ ಯು ಸರೆಂಡರ್ ಕೃಷ್ಣ ಯು ವಿಲ್ ಗೆಟ್ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಈ ಕ್ವಾಲಿಟೀಸ್ ಬರ್ತದೆ. ವೆನ್ ಯು ಗೆಟ್ ದೀಸ್ ಕ್ವಾಲಿಟೀಸ್, ದಟ್ ಕ್ವಾಲಿಟಿ ವಿಲ್ ಗೋ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ದೀಸ್ ಥಿಂಗ್ಸ್ ವಿಲ್ ಗೋ. ಎಸ್, ಹಾಗಾಗಿ ಇಲ್ಲಿ ಹಾವಿನ ವಿಷಯ ಬಂತು. ಹಾಗಾಗಿ ಪ್ರಭುಪಾದ ಹೇಳಿದ ಹಾವಿನ ವಿಷಯ ಸ್ವಲ್ಪ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನಿಸಿದೆ. ಎಸ್, ಹರೇ ಕೃಷ್ಣ. ಹಾಗೆ ಸರ್ಪವನ್ನು ಕೊಂದಾಗ ಯಾರು ಅಸಂತುಷ್ಟರಾಗುವುದಿಲ್ಲ. ಸರ್ಪವೊಂದರ ಬಾಲವನ್ನು ಹಿಡಿದು ಅದರೊಂದಿಗೆ ಸ್ವಲ್ಪ ಕಾಲ ಆಟವಾಡುತ್ತಿದ್ದ ಅನಂತರ ಅದನ್ನು ಕೊಲ್ಲುವುದು ಹಳ್ಳಿಯ ಹುಡುಗರಲ್ಲಿ ರೂಢಿಯಲ್ಲಿದೆ. ಹಾಗೆ ಭಗವಂತನು ಈ ದಾನವನ್ನು ಒಂದೇ ಸಲಕ್ಕೆ ಕೊಲ್ಲಬಹುದು ನೋಡಿ, ಆಮೇಲೆ ಕೊಲ್ಬಹುದು ಅವನಿಗೆ. ಭಗವಂತ ಏನು ಕಷ್ಟವಾ? ಏನು ಕಷ್ಟ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಇಂಪಾಸಿಬಲ್ ಈಸ್ ನಾಟ್ ದೇರ್ ಇನ್ ಕೃಷ್ಣಸ್ ಡಿಕ್ಷನರಿ. ಅಸಾಧ್ಯವನ್ನೋದು ಕೃಷ್ಣನ ಡಿಕ್ಷನರಿಗೆ ಅಂತ ಹೇಳುವಂಥದ್ದು ಕನ್ನಡದಲ್ಲಿ. ಹರೇ ಕೃಷ್ಣ. ಡಿಕ್ಷನರಿಗೆ ಅಂತ ಹೇಳುವಂಥದ್ದು ಒಬ್ಬರು ಹೇಳಿ ಯಾರಾದ್ರೂ. ಎಸ್, ಹರೇ ನಿಘಂಟು ಪ್ರಭುಜಿ. ನಿಘಂಟು. ಹಾ, ನಿಘಂಟು ಪ್ರಭುಜಿ. ನಿಘಂಟು. ಓಕೆ, ಎಸ್. ಅಸಾಧ್ಯವೆನ್ನೋದು ಭಗವಂತನ ನಿಘಂಟಿನಲ್ಲಿ ಇಲ್ಲ ಅಂತೆ, ಡಿಕ್ಷನರಿಯಲ್ಲಿ ಇಲ್ಲ. ಹಾಗೆ ಭಗವಂತನಿಗೆ ಯಾವುದು ಕೂಡ ಅಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಒಂದೇ ಸಲ ಕೊಲ್ಬೋದಿತ್ತು, ಅವ ಮಾಡ್ಲಿಲ್ಲ ಹಾಗೆ. ಆದರೆ ಒಂದು ಮಗು ಹಾವನ್ನು ಕೊಲ್ಲುವ ಮೊದಲು ಅದರೊಂದಿಗೆ ಆಟವಾಡುವ ಹಾಗೆ ಭಗವಂತ ಕೂಡ ಆಟವಾಡಿದ ನೋಡಿ. ಮಗು ಕೊಲ್ಲುವ ಮುಂಚೆ ಆಟವಾಡ್ತದೆ, ಅದಕ್ಕೆ ಅದರಲ್ಲಿ ಮಜಾ ಸಿಗ್ತದೆ, ಆಟವಾಡುವ ಮತ್ತೆ ಕೊಲ್ತದೆ. ಹಾಗೆ ದಾನವನ್ನು ತುಂಬಾ ದುಷ್ಟನಾದ್ರಿಂದಲೂ ಒಂದು ಸರ್ಪಕ್ಕಿಂತ ಹೆಚ್ಚು ಅನಿಷ್ಟನಾದ್ರಿಂದಲೂ ಅವನೊಂದಿಗೆ ಆಟವಾಡುವ ಅಗತ್ಯವಿಲ್ಲವೆಂದು ಬ್ರಹ್ಮನು ಭಗವಂತನ ಮೊರೆ ಇಟ್ಟಾನೆ. ಅನಿಷ್ಟ ಅಂದ್ರೆ ನೋಡಿ, ಸರ್ಪಕ್ಕಿಂತ ಹೆಚ್ಚು ಅನಿಷ್ಟ. ಸ್ವಲ್ಪ ತಡವಿಲ್ಲದೆ ಅವನನ್ನು ಕೂಡಲೇ ಕೊಲ್ಲಬೇಕೆಂದು ಬ್ರಹ್ಮನ ಇಚ್ಛೆಯಾಗಿತ್ತು. ಬ್ರಹ್ಮನ ಇಚ್ಛೆ ಇಮಿಡಿಯೇಟ್ ಕೊಲ್ಲುವಂತ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 25. ಹರೇ ಕೃಷ್ಣ. ನಾಯಾವತೇಶ ವರ್ಧೇತ ಸ್ವಾಂ ವೇಲಾಂ ಪ್ರಾಪ್ಯ ದಾರುಣ ಸ್ವಾಂ ದೇವ ಮಾಯಾಂ ಆಸ್ಥಾಯ ತಾವ ಜೈ ಅಗಂ ಅಚ್ಯುತ. ಅನುವಾದ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶಿಲಗೋಪಾಲ್ಗೆ. ಬ್ರಹ್ಮನು ಮುಂದುವರಿಸಿದನು, ನನ್ನ ಪ್ರಿಯ ಪ್ರಭುವೆ, ನೀನು ಅಚ್ಯುತನು. ಈ ದಾನವನಿಗೆ ಆಸುರಿ ಸಮಯವು ಒದಗುವ ಮುಂಚೆ ಮತ್ತು ಅವನಿಗೆ ಅನುಕೂಲವಾದ ಮತ್ತೊಂದು ಭಯಂಕರ ದಾಳಿಯನ್ನು ಅವನು ಆರಂಭಿಸುವ ಮೊದಲು ಈ ಪಾಪಿ ರಾಕ್ಷಸನನ್ನು ಸಂಹಾರ ಮಾಡು. ಯಾವ ಸಂದೇಹವಿಲ್ಲದೆ ನೀನು ನಿನ್ನ ಅಂತರಂಗ ಶಕ್ತಿಯಿಂದ ಅವನನ್ನು ಸಂಹರಿಸಬಲ್ಲೆ. ಭಗವಂತನನ್ನು ಇಲ್ಲಿ ಅಚ್ಯುತ ಹೇಳ್ತಾ ಇದ್ದಾನೆ. ಕೃಷ್ಣ ಕೂಡ ಹೇಳಿದ್ದಾನೆ ಚ್ಯುತಿ ಇಲ್ಲದ ಭಗವಂತ, ಚ್ಯುತಿ ಇಲ್ಲದ, ನಾವೆಲ್ಲ ಚ್ಯುತಿ ಇದ್ದವು. ಹಾಗಾಗಿ ಬ್ರಹ್ಮ ಆ ರೀತಿ ಹೇಳ್ತಾ ಇದ್ದಾನೆ. ಹಾಗೆ ಅವನಿಗೆ ದಾನವನಿಗೆ ಆಸುರಿ ಸಮ ಒದಗುವ ಮುಂಚೆ ಅವನಿಗೆ ನೀನು ದಾಳಿ ಮಾಡು, ಅವನನ್ನು ಸಂಹಾರ ಮಾಡು, ಕೊಲ್ಲು. ಮತ್ತೊಂದು ಲಾಸ್ಟ್ ಇಂಥ ಸೆಂಟೆನ್ಸ್ ಹೇಳಿದ್ರೆ, ಯಾವ ಸಂದೇಹವಿಲ್ಲದೆ ನೀನು ನಿನ್ನ ಅಂತರಂಗ ಶಕ್ತಿಯಿಂದ ಅವನನ್ನು ಸಂಹರಿಸಬಲ್ಲ. ಅಂತರಂಗ ಶಕ್ತಿಯಿಂದ ಸಂಹರಿಸಬಲ್ಲ. ಭಗವಂತನಿಗೆ ಇದು ಎಲ್ಲ ಎಂತ ಹೇಳುವಂಥದ್ದು ಕಷ್ಟವ ಅಲ್ಲ, ಏನು ಕಷ್ಟ ಇಲ್ಲ ಅವನಿಗೆ, ಆರಾಮ್ಸೆ ಕೊಲ್ಬಹುದು ಭಗವಂತನಿಗೆ, ಸಂಹರಿಸಬಲ್ಲೆ. ಎಸ್, ಶ್ಲೋಕ 26ಕ್ಕೆ ಹೋಗುವ. ಶ್ಲೋಕ 26. ಏಷ ಘೋರತಮಾ ಸಂಧ್ಯಾ ಲೋಕ ಚಂಬಟ್ ಕರಿ ಪ್ರಭೋ ಉಪಸರ್ಪತಿ ಸರ್ವಾತ್ಮನ್ ಸುರಾನಾಂ ಜಯಂ ಆವಹ. ಅನುವಾದ ಅಭಯ ಶರಣಾರ ಭಕ್ತಿವೇದಾಂತ ಸ್ವಾಮಿ ಶಿಲಗೋಪಾಲ್ಗೆ. ನನ್ನ ಪ್ರಭುವೇ, ಜಗತ್ತನ್ನೆಲ್ಲ ಆವರಿಸುವ ಅಂಧಕಾರಮಯ ಸಂಜೆಯು ವೇಗವಾಗಿ ಸಮೀಪಿಸಿದೆ. ನೀನು ಎಲ್ಲ ಆತ್ಮರುಗಳ ಆತ್ಮವಾಗಿರುವುದರಿಂದ ದಯಮಾಡಿ ಅವನನ್ನು ಕೊಂದು ದೇವತೆಗಳ ಜಯವನ್ನು ಸಂಪಾದಿಸಿಕೊ. ಎಲ್ಲ ಆತ್ಮದಲ್ಲಿ ಇದ್ದಾನೆ ಆಸ್ ಎ ಪರಮಾತ್ಮ ಭಗವಂತ.
ಹಾಗಾಗಿ ಅವನನ್ನು ನೀನು ಕೊಂದು ದೇವತೆಗಳಿಗೆ ಜಯವನ್ನು ಕೊಡುವ ಅಂತ ಹೇಳ್ತಾ ಇದ್ದ. ಶ್ಲೋಕ 27. ಅಧುನ ಏಷ ಅಭಿಜಿತ್ನಾಮ ಯೋಗ ಮೌಹೃತಿಕ ಈ ಅಗಾತ್ ಶಿವಾಯ ನಾತ್ವಂ ಸುಹೃದಾಂ ಆಶು ನಿಸ್ತರ ದುಸ್ತರಂ. ಅನುವಾದ ವೈ ಶರಣಾನಂದ ಭಕ್ತಿ ಸ್ವಾಮಿ ಶಿಲ್ಪ ವಿಜಯಕ್ಕೆ ಅತ್ಯಂತ ಯೋಗ್ಯ ಸಮಯವಾದ ಅಭಿಜಿತ್ ಎನ್ನುವ ಮಂಗಳ ಮುಹೂರ್ತವು ಮಧ್ಯಾಹ್ನದಲ್ಲಿ ಆರಂಭವಾಗಿದ್ದು ಇನ್ನೇನು ಮುಗಿಯುವುದರಲ್ಲಿ ಇದೆ. ಆದ್ದರಿಂದ ನಿನ್ನ ಸ್ನೇಹಿತರ ಹಿತಕ್ಕಾಗಿ ದಯವಿಟ್ಟು ಬೇಗನೆ ಈ ಭಯಂಕರ ಶತ್ರುವನ್ನು ಮುಗಿಸಿಬಿಡು ಅಂತ ಇಲ್ಲಿ ಅಭಿಜಿತ್ ಲಗ್ನ. ಈಗ ಮದುವೆ ಕೂಡ ಆ ಲಗ್ನದಲ್ಲಿ ಆಗ್ಲೇಬೇಕು. ಅದೇ ರೀತಿ ಇಲ್ಲಿ ಬ್ರಹ್ಮ ಇರುವಂತದ್ದು ಅದು ಮುಗಿಯುವ ಮುಂಚೆ ಮಧ್ಯಾಹ್ನದಲ್ಲಿ ಆರಂಭವಾಗಿದ್ದು ಇನ್ನೇನು ಮುಗಿಯುವುದರಲ್ಲಿ ಇದೆ ಅಭಿಜಿತ್ ಲಗ್ನ. ಹಾಗಾಗಿ ಇಮಿಡಿಯೇಟ್ ಕೊಂದು ಬಿಡು, ಮುಗಿಸಿ ಬಿಡು ಅದರ ಮುಂಚೆ. ಎಸ್ ಲಾಸ್ಟ್ ಶ್ಲೋಕ 28. ಹರಿ ಕೃಷ್ಣ. ದೃಷ್ಟ್ಯಾ ತ್ವಾಂ ಭೀತಂ ಮೃತ್ಯುಂ ಅಯಂ ಆಸಾದಿತ ಸ್ವಯಂ ವಿಕ್ರಮ್ಯ ಏನಂ ಮೃತೆ ಹತ್ವಾ ಲೋಕಾನ್ ಆದೇಹಿ ಶ್ರಮಣಿ. ಅನುವಾದ: ನಮ್ಮ ಅದೃಷ್ಟದಿಂದ ಈ ದಾನವನ್ನು ತಾನಾಗಿ ನಿನ್ನ ಬಳಿಗೆ ಬಂದಿದ್ದಾನೆ. ಅವನ ಸಾವು ನಿನ್ನಲ್ಲೇ ಆಗಬೇಕಾಗಿದೆ. ಆದ್ದರಿಂದ ನಿನ್ನ ಪರಾಕ್ರಮದ ಈ ದ್ವಂದ್ವ ಯುದ್ಧದಲ್ಲಿ ಅವನನ್ನು ಕೊಂದು ಹಾಕು ಮತ್ತು ಜಗತ್ತಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡು. ಹಾಗೆ ಅಂತಂದ್ರೆ ಶತ್ರು ನಿಧಾನವ ಎಂತ ನಿನ್ನ ಬಳಿಗೆ ಬಂದಿದ್ದಾನೆ. ಹಾಗೀಗ ನೀನು ಕೊಂದು ಹಾಕು. ಮತ್ತು ಇವನ್ನು ಕೊಂದ ಮೇಲೆ ಎಂತಾಗ್ತದೆ, ಜಗತ್ತಿನಲ್ಲಿ ಶಾಂತಿ ಸಿಗ್ತದೆ. ಹಾಗಾಗಿ ಈಗ ಮೇನ್ ಅಂತಂದ್ರೆ ಇಲ್ಲಿಗೆ ಶ್ರೀಮದ್ ಭಾಗವತ 3ನೇ ಸ್ಕಂದದ ವರ ಋಣಾಕ್ಷ ಕಾಲ ಎಂಬ 18ನೇ ಅಧ್ಯಾಯದ ಪ್ರತಿಯೊಂದು ಭಾಗ ಮುಗಿಯಿತು. ಈಗ ಕಲಿಯುಗದಲ್ಲಿ ಎಂತ ಅಂದ್ರೆ ಪ್ರಭುಪಾದ ಇರುವಂತಹದ್ದು ನಿತ್ಯಾನಂದ ಬಾಬು ಹೇಳಿದ ಹಾಗೆ ಎಲ್ಲರೂ ಸತ್ತಿದ್ದಾರೆ ಅಂದ್ರೆ ಯಾರದು ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ಪ್ರಭುಪಾದ ಇರುವಂತಹದ್ದು ಕಲಿಯುಗದಲ್ಲಿ ಯಾರನ್ನು ಕೊಲ್ಲಿಕ್ಕಿಲ್ಲ ಅಂದ್ರೆ. ಕಲಿಯುಗದಲ್ಲಿ ಅದು ಕೂಡ ಈಗ ಚೈತನ್ಯ ಮಹಾಪ್ರಭು ರೀಸೆಂಟ್ಲಿ ಇಟ್ ಇಸ್ ಅ ಮರ್ಸಿ ಮೂವ್ಮೆಂಟ್. ಚೈತನ್ಯ ತುಂಬಾ ಕೃಪೆ. ಹಾಗಾಗಿ ಎಲ್ಲರನ್ನು ಕೃಷ್ಣ ಪ್ರಜ್ಞೆ ತರುವಂಥದ್ದು ಹೇಗೆ? ಈ ಹರಿನಾಮದಿಂದ, ಹರೇ ಕೃಷ್ಣ ಕೀರ್ತನೆಯಿಂದ, ಹರಿನಾಮ ಸಂಕೀರ್ತನೆಯಿಂದ ಎಲ್ಲರನ್ನು ಹತ್ತಿರ ತರುವಂಥದ್ದು. ಹಾಗೆ ಕೊಲ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ವಿ ಆರ್ ಡೆಲಿವರಿಂಗ್. ಇರುವಂಥದ್ದು we are delivering all the fallen and conditioned souls by this Harinam Sankirtan. ಈ ಹರಿನಾಮ ಸಂಕೀರ್ತನದಿಂದ ಡೆಲಿವರಿ ಮಾಡಬಹುದು, ಉದ್ಧಾರ ಮಾಡಬಹುದು. ಎಸ್ ಹರೇ ಕೃಷ್ಣ. ಎಸ್ ಯಾವ್ದು ಪ್ರಶ್ನೆ ಉಂಟಾ? ಎಸ್ ಹರೇ ಕೃಷ್ಣ. ಯಾವ ಪ್ರಶ್ನೆದಲ್ಲಿ ಕೇಳಬಹುದು? ನಾಳೆ ಹೊಸ ಅಧ್ಯಾಯ 19ನೇ ಅಧ್ಯಾಯ. ಪ್ರಶ್ನೆದಲ್ಲಿ ಕೇಳಬಹುದು. ಎಸ್ ಜಯಲಕ್ಷ್ಮಿ ಕೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗುರುಗಳೇ, ಇನ್ನು 18ನೇ ಅಧ್ಯಾಯದಲ್ಲಿ ಸಾರಿ 3ನೇ ಸ್ಕಂದದಲ್ಲಿ ಎಷ್ಟು ಅಧ್ಯಾಯ ಬಾಕಿ ಇದೆ? ಎಂತಪ್ಪ, ನನಗೆ ನಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಸರಿ ಇಲ್ಲ, ಟಿವಿ ಸರಿ ಇಲ್ಲ, ಎಲ್ಲ ಸರಿ ಇಲ್ಲಪ್ಪ. ಹೇಳೋದು ಕೂಡ 1 ನಿಮಿಷ. ಇಲ್ಲಿ ಮಳೆ ಕೂಡ ಬರ್ತಾ ಉಂಟು, ಸೌಂಡ್ ಬರ್ತಾ ಉಂಟು. ಒಂದು ನಿಮಿಷ. ಹೇಳಿ, ಈಗ ಹೇಳಿ. ಹೇಳಿ. ಅಲ್ಲ, ಎಷ್ಟು ಅಧ್ಯಾಯ ಬಾಕಿ ಇದೆ ಅಂತ 3ನೇ ಸ್ಕಂದದಲ್ಲಿ. 3ನೇ ಸ್ಕಂದದಲ್ಲಿ ಹೌದು, 3ನೇ ಸ್ಕಂದದಲ್ಲಿ ಒಟ್ಟಿಗೆ 33 ಅಧ್ಯಾಯ. ಈಗ 18 ಆಯ್ತು, ಇನ್ನು 15 ಅಧ್ಯಾಯ ಉಂಟು. ಎಷ್ಟು? ಎಸ್ ಹರೇ ಕೃಷ್ಣ. ಎಷ್ಟು ಅಧ್ಯಾಯ? 33 ಅಧ್ಯಾಯ ಉಂಟು ಒಟ್ಟಿಗೆ. ಈಗ 33 ವಯಸ್ಸು 18 ಆಯ್ತಲ್ಲ, ಇನ್ನು 19, 20 ಈ ರೀತಿ ಉಂಟು. ಹರೇ ಕೃಷ್ಣ.
ಆಯ್ತು, ಹರೇ. ಸರಿ ಕೃಷ್ಣ, ಯಾವ್ದು ಪ್ರಶ್ನೆ ಉಂಟಾ? ಎಸ್, ರಾಣಿ. ಹರೇ ಕೃಷ್ಣ, ಹೇಳಿ ರಾಣಿ ಅವರೇ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆಲ್ಲ, ಅದು ಟೈಮಿಂಗ್ಸ್ ಯಾವಾಗ ಅಂತ ಹೇಳ್ತೀರಾ? ಹೊಸ ಬ್ಯಾಚ್ ಸ್ಟಾರ್ಟ್ ಆಗುವಂತದ್ದು ಬೆಳಿಗ್ಗೆ, ಭಗವದ್ಗೀತೆ ಅಲ್ಲ, ಹೌದೌದು. ಬೆಳಿಗ್ಗೆ 6 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ಸಂಜೆ 7 ಗಂಟೆಗೆ, ರಾತ್ರಿ 9 ಗಂಟೆಗೆ. ಓಕೆ, ಅದ್ರಲ್ಲಿ ಯಾವ್ದು ಕಂಫರ್ಟಬಲ್ ಆಗುತ್ತೋ ಆ ಟೈಮಿಂಗ್ಸ್ ನಾವು ಚೂಸ್ ಮಾಡ್ಕೋಬಹುದಾ ಪ್ರಭುಜಿ? ಹೌದು 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 ಹೌದು. ಓಕೆ ಪ್ರಭುಜಿ, ಹರೇ ಕೃಷ್ಣ. ಸರಿ ಕೃಷ್ಣ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ, ಪ್ರಶ್ನೆ ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಂಶ ಕಲ್ಪತರೋ ಭೀಷ್ಯ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜಯ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.